ಈ 9 ದಿವಸಗಳಲ್ಲಿ 9 ರೂಪದ ತಾಳಿಕೊಂಡು ನಾನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಚಂದ್ರಮಾಕ, ಕಾತ್ಯಾಯಿನಿ, ನವರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಇರುವಂತಹ 9 ರೂಪದ ತಾಳುವುದರ ಮೂಲಕ ಈ 9 ದಿವಸ ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರ್ಲಭ ಸೃಷ್ಟಿಸುವಂತೆ ಹುಡುಗಿದ್ದೋ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿಯಿಂದ ಆಚರಿಸಲಿ. ಯಾರು ಶ್ರದ್ಧಾವಂತರು ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾನೆಲ್ಲ ಪೀಠಕ್ಕೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ಜ್ಞಾನವಾಗಿ ಹೇಳಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ವಂಚಿಸಿದರೆ ಕ್ಷಣ ಮಾತ್ರದಲ್ಲೇ ಪ್ರತ್ಯಕ್ಷರಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ.